ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಫೇಸ್ಬುಕ್ ಲೈವ್ ಕಾರ್ಯಕ್ರಮಕ್ಕೆ ತಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ, ಆತ್ಮೀಯರೇ, ಈಗ 3 ದಿನಗಳಿಂದ ನಾವು ಒಂದು ಹೊಸ ವಿಷಯದ ಕುರಿತು ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಇಂಟಿಗ್ರೇಟೆಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಸಮಗ್ರ ವ್ಯಕ್ತಿತ್ವ ವಿಕಸನ ಅಥವಾ ಪರಿಪೂರ್ಣ ವ್ಯಕ್ತಿತ್ವ ವಿಕಸನ ಅಂದ್ರೆ ಏನು ಅಂತಕ್ಕಂಥದ್ದು ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಅದೇ ಒಂದು ಸರಣಿಯಲ್ಲಿ ಇಂದು ನಾನು ಮತ್ತೆ ಮುಂದಿನ ಒಂದು ಚಿಂತನೆಯನ್ನು ಹಂಚ್ಕೋಬೇಕಂದ್ರೆ, ನಾವ್ ಈಗಾಗಲೇ ನೋಡಿದ ಹಾಗೆ ಸಮಗ್ರ ವ್ಯಕ್ತಿತ್ವ ಒಂದು ನಿರ್ಮಾಣ ಅಂದ್ರೆ ಯಾವ್ದಪ್ಪ ಅಂದ್ರ ಫಿಸಿಕಲ್ ಸ್ಟ್ರೆಂತ್, ಇಂಟೆಲೆಕ್ಚುಯಲ್ ಸ್ಟ್ರೆಂತ್, ಮಾರಲ್ ಸ್ಟ್ರೆಂತ್ ಮತ್ತು ಸ್ಪಿರಿಚುವಲ್ ಸ್ಟ್ರೆಂತ್ ಅಂತ ಹೇಳಿ 4 ರೀತಿ ಇಂದ ಒಬ್ಬ ವ್ಯಕ್ತಿ ಏನು ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಾಗ ಆತನ ಸಮಗ್ರ ವ್ಯಕ್ತಿತ್ವ ಅಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ ಅನ್ನೋದನ್ನ ಸ್ವಾಮಿ ವಿವೇಕಾನಂದ ಅವರ ಒಂದು ಚಿಂತನೆಯ ಬೆಳಕಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೆಯದಾಗಿ ಒಂದು ಭೌತಿಕ ಸಾಮರ್ಥ್ಯ, ಫಿಸಿಕಲ್ ಸ್ಟ್ರೆಂತ್ ಬಗ್ಗೆ ನೋಡಿದಾಗ, ಫಿಸಿಕಲ್ ಸ್ಟ್ರೆಂತ್ ಕೂಡ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡಿದಾಗ ಅದು ನಮ್ಮ ಆಹಾರ ಪದ್ಧತಿಯ ಕ್ರಮದಿಂದ, ನಾವು ಮಾಡ್ತಕ್ಕಂಥ ವ್ಯಾಯಾಮಗಳಿಂದ, ಆಮೇಲೆ ಸ್ವಚ್ಛತೆ ಮತ್ತು ಚಿಂತಾರಾಹಿತ್ಯತೆ, ಈ ರೀತಿ ಈ 4ರಿಂದಲೂ ಕೂಡ ನಮ್ಮ ಒಂದು ಭೌತಿಕ ಸಾಮರ್ಥ್ಯ ಉನ್ನತಿಯನ್ನು ಹೊಂದತಿ ಅಂತ ಹೇಳಿ ಸ್ವಾಮೀಜಿಯವರು ಹೇಳ್ತಾ ಇದ್ರು. ಸೊ ನಾನು ನಿನ್ನೆ ಆಹಾರ ಪದ್ಧತಿಯ ಕುರಿತು ಚಿಂತನೆಯನ್ನ ಮಾಡಿದ್ದೀವಿ. ಇಂದು ಉಳಿದ 3 ವಿಷಯಗಳನ್ನ ನೋಡೋಣ. ಸ್ನೇಹಿತರೆ, ಸ್ವಲ್ಪ ಏನು ವಿಶೇಷತೆ ಅಂದ್ರೆ, ಈ ಆರೋಗ್ಯದ ಕುರಿತು ಅಥವಾ ವ್ಯಕ್ತಿತ್ವ ನಿರ್ಮಾಣದ ಕುರಿತು ಮಾತನಾಡ್ತಾ ಇರ್ಬೇಕಾದ್ರೆ ಇವತ್ತು ಸ್ವಲ್ಪ ಆರೋಗ್ಯ ಕೈ ಕೊಟ್ಟಿದ್ರಿಂದಾಗಿ ಧ್ವನಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿರಬಹುದು. ಆದ್ರೂ ಕೂಡ ತಾವು ಸಹಕರಿಸ್ತೀರಿ ಅಂತ ಹೇಳಿ ತಿಳ್ಕೊಂಡು, ಇನ್ನು ಎರಡನೆಯದಾಗಿ ಫಿಸಿಕಲ್ ಸ್ಟ್ರೆಂತ್ ದಲ್ಲಿ ನಿನ್ನೆ ಆಹಾರ ಪದ್ಧತಿಯ ಒಂದು ಕ್ರಮವನ್ನು ನಾವು ನೋಡಿದೀವಿ, ಆಹಾರ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ. ಇಂದು ಎರಡನೇದು ಯಾವದಪ್ಪ ಅಂದ್ರ ಎಕ್ಸರ್ಸೈಸ್, ವ್ಯಾಯಾಮ. ಪ್ರತಿಯೊಬ್ಬರಿಗೂ ವ್ಯಾಯಾಮ ಅಂತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ನಾವು ಇವತ್ತಿನ ದಿನದಲ್ಲಿ ಇಷ್ಟೊಂದು ದುಡ್ಡಿನ ಹರಿವು ಅಂತಕ್ಕಂಥದ್ದು ಮಾರ್ಕೆಟ್ ನಲ್ಲಿ ಇದ್ರೂ ಕೂಡ, ಅಥವಾ ಜನ ಎಲ್ಲಾ ರೀತಿಯಿಂದಲೂ ಅತ್ಯಂತ ಸಮೃದ್ಧರಾಗಿದ್ದಾರೆ ಅಥವಾ ಆರಾಮವಾಗಿದ್ದಾರೆ ಅಂತ ಹೇಳಿದ್ರು ಕೂಡ, ಆರೋಗ್ಯದ ದೃಷ್ಟಿಯಿಂದ ಅದು ಅಷ್ಟು ಸರಿಯಾಗಿಲ್ಲ. ಏಕೆಂದ್ರೆ ನಾವು 30-40 ವರ್ಷಕ್ಕೆ ಜನರಿಗೆ BP, ಡಯಾಬಿಟಿಸ್ ಅಂತಕ್ಕಂಥದ್ದಾಗಿರೋದು, ಅಥವಾ ಕ್ಯಾನ್ಸರ್ ಅಂತಕ್ಕಂಥ ಒಂದು ರೋಗ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಒಂದು ಸಾಮಾನ್ಯ ರೋಗವಾಗಿ ಪರಿಣಮಿಸ್ತಾ ಇರೋದು, ಇನ್ನಿತರ ಅನೇಕ ರೋಗಗಳು ಕೂಡ ಜಗತ್ತಿನಲ್ಲಿ ಒಂದು ದಿನನಿತ್ಯದ ಬದುಕಿನಲ್ಲಿ ಹಾಸುಹೊಕ್ಕಾಗಿವೆ. ಎಷ್ಟು ದವಾಖಾನೆಗಳು ಅಥವಾ ಡಾಕ್ಟರ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆಯೋ, ಅದರೊಂದಿಗೆನೆ ರೋಗಗಳ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ, ರೋಗಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಅಂದ್ರೆ ಇದು ಚಿಂತನೆಗೆ ಅತ್ಯಂತ ಅರ್ಹವಾದಂತ ವಿಷಯ. ಆದ್ದರಿಂದ ಇದಕ್ಕೆಲ್ಲಾ ಮೂಲ ಕಾರಣ ಯಾವ್ದಪ್ಪ ಅಂದ್ರ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಅಂತಕ್ಕಂಥದ್ದೇ, ಅಥವಾ ವ್ಯಾಯಾಮದ ಕೊರತೆಯೇ ಇದಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಏನಿತ್ತಂದ್ರೆ ಫಿಸಿಕಲ್ ವರ್ಕ್ ಅಂತಕ್ಕಂಥದ್ದು ಜಾಸ್ತಿ ಇತ್ತು, ಆಟೋಮೇಶನ್ ಅಂತಕ್ಕಂಥದ್ದು ಕಡಿಮೆ ಇತ್ತು. ಅವಾಗ ಆಟೋಮೊಬೈಲ್ ಇಂಡಸ್ಟ್ರಿ ಕೂಡ ಇಷ್ಟು ಡೆವಲಪ್ ಆಗಿದ್ದಿಲ್ಲ. ಆಮೇಲೆ ಈ ಟಿವಿ ಅಥವಾ ಮೊಬೈಲ್ ಇನ್ನಿತರ ಯಾವುದೇ ಸೌಕರ್ಯಗಳು, ಗ್ರೈಂಡರ್ಸ್, ಅಡಿಗೆ ಮನೆಯಲ್ಲಿ ಗ್ರೈಂಡರ್ಸ್ ಇದ್ದಿದ್ದಿಲ್ಲ. ಆಮೇಲೆ ನೀರನ್ನ ತರಲಿಕ್ಕೆ ಯಾವುದೇ ಮೋಟಾರ್ ಪಂಪ್ಸ್ ಇರಲಿಲ್ಲ. ಈ ರೀತಿ ಪ್ರತಿಯೊಂದನ್ನೂ ಕೂಡ ಒಂದು ಭೌತಿಕವಾಗಿನೇ ಮಾಡಬೇಕಾದ ಅವಶ್ಯಕತೆ ಇದ್ದಿದ್ರಿಂದ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಭೌತಿಕ ಕೆಲಸ ಅಂತೂ ಇದ್ದೇ ಇರ್ತಿತ್ತು. ಹೀಗಾಗಿ ಅವರಿಗೆ ಸಹಜವಾದಂತೆ ವ್ಯಾಯಾಮ ಆಗ್ತಾ ಇತ್ತು. ಆದ್ರೆ ಇಂದಿನ ಗಡಿಬಿಡಿಯ ಪ್ರಪಂಚದಲ್ಲಿ ನಾವು ಆಟೋಮೇಶನ್ಗೆ ಮೊರೆ ಹೋಗಿರೋದ್ರಿಂದ, ಇಂದಿನ ಒಂದು ಮಷಿನರಿ ಲೈಫ್ ನಲ್ಲಿ ಏನಾಗುತ್ತೆ, ನಾವು ಪ್ರತಿಯೊಂದಕ್ಕೂ ಯಂತ್ರಗಳ ಮೇಲೆ ನಾವು ನಿರ್ಭರ ಆಗಿರೋದ್ರಿಂದ ನಮ್ಮ ಶರೀರಕ್ಕೆ ಶ್ರಮ ಅಂತಕ್ಕಂಥದ್ದು ಬಹಳ ಕಡಿಮೆ ಇದೆ. ಶರೀರಕ್ಕೆ ಶ್ರಮ ಕಡಿಮೆ ಇರುವುದರಿಂದ ಏನಾಗುತ್ತೆ, ಅದು ರೋಗಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಅದಕ್ಕಾಗಿ ಆಸ್ ಅ ಪಾರ್ಟ್ ಆಫ್ ಅವರ್ ಲೈಫ್ ಪ್ರತಿಯೊಬ್ರು ಕೂಡ ವ್ಯಾಯಾಮವನ್ನ ತಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವನ್ನಾಗಿ
ಮಾಡ್ಕೊಳ್ಬೇಕು. ಇಲ್ಲಿ ವ್ಯಾಯಾಮ ಮಾಡುವುದು ಅದರ ಅರ್ಥ ನಾವೇನಿಲ್ಲಿ ಬಾಡಿ ಬಿಲ್ಡಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅಥವಾ ಕುಸ್ತಿ ಹಿಡಿಲಿಕ್ಕೆ ಹೋಗ್ತಾ ಇಲ್ಲ. ಬರೀ ನಮ್ಮ ಶರೀರವನ್ನ ಫಿಟ್ ಆಗಿ ಇಟ್ಕೊಳ್ಲಿಕ್ಕೆ, ಯಾವುದೇ ರೋಗ ಬರದಂತೆ ಅಥವಾ ಯಾವುದೇ ರೋಗ ರುಜಿನಗಳು ಬಂದ್ರೂ ಕೂಡ ಅವುಗಳನ್ನ ಎದುರಿಸ್ತಕ್ಕಂಥ ಸಾಮರ್ಥ್ಯ ನಮ್ಮ ಶರೀರದಲ್ಲಿ ಬರುವಂತೆ, ಆಮೇಲೆ ಇಂಥ ಎಲ್ಲಾ ಕಾಯಿಲೆಗಳು BP, ಡಯಾಬಿಟಿಸ್ ಅಥವಾ ಕ್ಯಾನ್ಸರ್ ಅಥವಾ ಇನ್ನಿತರ TB ಇವೆಲ್ಲವೂ ಕೂಡ ಬರ್ಲಾರ್ದ ಹಾಗೆ ನೋಡ್ಕೋಬೇಕಾದ್ರೆ ಪ್ರತಿನಿತ್ಯದ ಬದುಕಿನಲ್ಲಿ ವ್ಯಾಯಾಮ ಅಂತಕ್ಕಂಥದ್ದು ಬಹಳ ಮಹತ್ವ. ನಾವು 24 ಗಂಟೆಗಳಲ್ಲಿ ಕೇವಲ ಒಂದು ಅರ್ಧ ಗಂಟೆ ಆದ್ರೂ ಕೂಡ ನಾವು ವ್ಯಾಯಾಮಕ್ಕಾಗಿ ಮೀಸಲಾಗಿಟ್ರೆ, ಅದು ವಾಕಿಂಗ್ ರೂಪದಲ್ಲಿರಬಹುದು ಅಥವಾ ತಾವು ಮನೆಯಲ್ಲಿನೇ ಕೆಲವೊಂದು ವಾರ್ಮ್ ಅಪ್ ಎಕ್ಸರ್ಸೈಸಸ್, ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್ ಗಳನ್ನ ಮಾಡಬಹುದು ಅಥವಾ ಯೋಗಾಸನಗಳನ್ನ ಮಾಡಬಹುದು, ಪ್ರಾಣಾಯಾಮಗಳನ್ನ ಮಾಡಬಹುದು. ಏನನ್ನೇ ಮಾಡಿ, ಆದ್ರೆ ಕನಿಷ್ಠ ಒಂದು ಅರ್ಧ ಗಂಟೆಗಂತೂ ಮಿಕ್ಕಿ ನಾವು ಶರೀರಕ್ಕೆ ಸ್ವಲ್ಪ ದಂಡನೆಯನ್ನ ನೀಡಿದ್ರೆ ನಮ್ಮ ಶರೀರ ಉತ್ತಮವಾಗಿ ರೂಪುಗೊಳ್ಳಿಕ್ಕೆ ಸಾಧ್ಯ. ವ್ಯಾಯಾಮ ಮಾಡೋದ್ರಿಂದ ನಮಗೆ ಉತ್ತಮ ರೀತಿಯಾಗಿ ಹಸಿವು ಆಗುತ್ತೆ, ಅದು ಬಹಳ ಮಹತ್ವದು. ಉತ್ತಮ ಹಸಿವಾದಾಗ ನಾವು ಚೆನ್ನಾಗಿ ಊಟ ಮಾಡ್ತೀವಿ. ನಾವು ಚೆನ್ನಾಗಿ ಊಟ ಮಾಡಿದೀವಿ ಅಂದ್ರ ನಮ್ಮ ದೇಹದಲ್ಲಿ, ನಮ್ಮ ಹಸಿವಾದಾಗ ನಮ್ಮ ದೇಹ ಏನೊಂದು ಎಂಜೈಮ್ಸ್ ಗಳನ್ನ ಸ್ರವಿಸುತ್ತೋ ಅವೆಲ್ಲವುಗಳಿಂದ ಆಹಾರ ಸರಿಯಾಗಿ ಪಚನ ಆಗಿ ನಮ್ಮ ದೇಹದಲ್ಲಿ ಒಂದು ಶುದ್ಧವಾದಂತ ರಕ್ತ ತಯಾರಾಗಿ ನಮ್ಮ HB ಕೂಡ ಸರಿಯಾಗಿ ಮೇಂಟೈನ್ ಆಗಿ ನಮ್ಮ ಇಡೀ ಶರೀರದ ಎಲ್ಲಾ ಜೀವಕೋಶಗಳು ಕೂಡ ಸದಾಕಾಲ ಆಕ್ಟಿವ್ ಆಗಿ ಇರ್ಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಈ ದೃಷ್ಟಿಯಿಂದ ವ್ಯಾಯಾಮ ಅಂತಕ್ಕಂಥದ್ದು ಬಹಳ ಮಹತ್ವದು. ಆಮೇಲೆ ವ್ಯಾಯಾಮದಿಂದ ಇನ್ನೊಂದೇನು ಲಾಭ ಏನಿದೆ ಅಂದ್ರೆ ಇಟ್ ಹೆಲ್ಪ್ಸ್ ಟು ಎಕ್ಸರ್ಟ್ ಅವರ್ ಪ್ರೆಷರ್. ಬೇಕಿದ್ರೆ ನೋಡಿ, ನೀವು ತಮಗೆ ಯಾವಾಗಾದ್ರೂ ಪ್ರೆಷರ್, ತಾವು ಈಗ ಏನಾಗ್ತಾ ಇದೆ ಅಂದ್ರೆ ಬ್ಲಡ್ ಪ್ರೆಷರ್ ಅಂತಕ್ಕಂಥದ್ದು ಯಾಕೆ ಇಷ್ಟೊಂದು ಶರೀರದಲ್ಲಿ ಬರ್ತಾ ಇದೆ ಅಂದ್ರೆ ನಾವು ಕುಳಿತು ಇದನ್ನೇ ತಿಂತಕ್ಕಂತ ಒಂದು ರೂಢಿಯನ್ನ ಮಾಡ್ಕೊಂಡ್ಬಿಟ್ಟಿದೀವಿ. ಕುಳಿತು ಅದು ಇದು ಎಲ್ಲಾ ತಿಂತಾ ಇರ್ಬೇಕಾದ್ರೆ ನಮ್ಮ ಆ ಹೈ ಕ್ಯಾಲರೀಸ್ ದಿಂದ ಏನಾಗುತ್ತೆ, ಶರೀರದಲ್ಲಿ ಶಕ್ತಿ ಉತ್ಪಾದನೆ ಆಗ್ತಾ ಇರುತ್ತೆ. ಶರೀರದಲ್ಲಿ ಉತ್ಪಾದನೆಯಾದ ಶಕ್ತಿ ಅದು ಖರ್ಚಾಗದೇ ಇದ್ದಾಗ ಅದು ಒಂದು ಯಾವುದೋ ರೂಪದಿಂದ, ಎಮೋಷನಲ್ ರೂಪದಲ್ಲಿರಬಹುದು ಅಥವಾ ವಿಚಾರಗಳ ರೂಪದಲ್ಲಿರಬಹುದು, ಅದು ನಮ್ಮಲ್ಲಿ ಒಂದು ಒತ್ತಡವನ್ನ ನಿರ್ಮಾಣ ಮಾಡ್ತಾ ಇರುತ್ತೆ. ಆದ್ದರಿಂದ ಆ ಒತ್ತಡವನ್ನ ನಾವು ರಿಲೀಸ್ ಮಾಡ್ಬೇಕಾತಂದ್ರ, ನಮ್ಮ ಕೆಲಸದ ಒತ್ತಡದಿಂದ ನಾವು ರಿಲೀಸ್ ಮಾಡ್ಬೇಕಾತಂದ್ರ ನಾವು ಸ್ವಲ್ಪ ಆದ್ರೂ ಪ್ರತಿನಿತ್ಯ ಎಕ್ಸರ್ಷನ್ ಅಂತಕ್ಕಂಥದ್ದು ಮಾಡ್ಲೇಬೇಕು, ಎಕ್ಸರ್ಸೈಸ್ ಅಂತಕ್ಕಂಥದ್ದನ್ನ ಮಾಡ್ಲೇಬೇಕು. ಬೇಕಿದ್ರೆ ನೀವು ಇದನ್ನ ಪ್ರಯತ್ನ ಮಾಡಿ ನೋಡಿ. ನಿಮ್ಗೆ ಯಾವಾಗ ಹೆಚ್ಚು ಪ್ರೆಷರ್ ಅನ್ಸುತ್ತೋ ಅವಾಗ ಸ್ವಲ್ಪ ಮೈಲ್ಡ್ ಆಗಿ ಎಕ್ಸರ್ಸೈಸ್ ಮಾಡಿ, ನೀವು ಮೈಲ್ಡ್ ಆಗಿ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಶರೀರದಿಂದ ಆ ಎಕ್ಸರ್ಷನ್ ಆಗಿ ನಮ್ಮ ಪ್ರೆಷರ್ ಎಕ್ಸರ್ಟ್ ಆಗಿ ನಾವು ಮತ್ತೆ ಮಾನಸಿಕವಾಗಿ ಒಂದು ಸ್ಥಿಮಿತಕ್ಕೆ ಬರ್ಲಿಕ್ಕೆ ಸಾಧ್ಯ ಇದೆ. ಇನ್ ದಟ್ ವೇ ಆಲ್ಸೋ ದಿಸ್ ಎಕ್ಸರ್ಸೈಸ್ ಇಸ್ ಹೆಲ್ಪ್ಫುಲ್. ಅಂಡ್ ಮೈ ಮೆಂಟರ್ ಸೇಸ್ ದಟ್ ದ ಮೋಷನ್ ಕ್ರಿಯೇಟ್ಸ್ ದ ಎಮೋಷನ್. ಅಂದ್ರೆ ಅದರ ಅರ್ಥ ಏನಂದ್ರೆ, ನಮ್ಮಲ್ಲಿ ಬರೀ ಒಂದು ಮಬ್ಬು ಹಿಡ್ದಿರುತ್ತೆ, ಲೇಜಿನೆಸ್ ಬಂದಿರುತ್ತೆ, ಏನ್ ಮಾಡ್ಬೇಕನ್ನು ತಿಳಿತಾ ಇರೋದಿಲ್ಲ, ಸುಮ್ನೆ ಒಂದು ಶೂನ್ಯತ್ವ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಆವರಿಸಿರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಒಂದ್ ಸ್ವಲ್ಪ ಎದ್ದು ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೀವಿ ಅಂದ್ರೆ ಆ ಒಂದು ನಿಂತಲ್ಲಿನೇ ತಾವು ಜಾಗಿಂಗ್ ರೀತಿ ಮಾಡಬಹುದು ಅಥವಾ ಚಿಕ್ಕ ಪುಟ್ಟ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್ ಮಾಡಬಹುದು. ಈ ರೀತಿ ಎಲ್ಲ ಮಾಡ್ತಾ ಹೋದಿವಿ ಅಂದ್ರ ಆಟೋಮೆಟಿಕಲಿ, ಅಥವಾ ಒಂದು ಬ್ರಿಸ್ಕ್ ವಾಕ್ ತಗೊಳ್ಬಹುದು. ವಾಕಿಂಗ್ ಈಸ್ ಕಾಲ್ಡ್ ಆಸ್ ದ ಕಿಂಗ್ ಆಫ್ ಆಲ್ ದ ಎಕ್ಸರ್ಸೈಸಸ್. ಸೊ ಬ್ರಿಸ್ಕ್ ವಾಕ್ ಮಾಡಬಹುದು. ಪ್ರತಿನಿತ್ಯ ವಾಕಿಂಗ್ ಮಾಡೋದ್ರಿಂದ, ಆ ಒಂದು ವಾಕಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಎಕ್ಸರ್ಸೈಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಏನು ಹೊಸ ಹೊಸ ವಿಚಾರಗಳು ಉತ್ಪನ್ನ ಆಗ್ಲಿಕ್ಕೆ ಸಾಧ್ಯ ಇದೆ. ದೇರ್ ಫಾರ್ ಮೋಷನ್ ಕ್ರಿಯೇಟ್ಸ್ ಎಮೋಷನ್. ಆ ಒಂದು ವಿಚಾರಗಳ ಉತ್ಪತ್ತಿಯಿಂದ ನಮ್ಮ ಜೀವನದಲ್ಲಿ ಒಂದು ಏನಾದರೂ ಸಫಲತೆ ಅಥವಾ ಒಳ್ಳೆಯತನ ಅಂತಕ್ಕಂಥದ್ದು ಬರ್ಲಿಕ್ಕೆ ಸಾಧ್ಯ ಇದೆ ಅನ್ನೋದ್ರಿಂದ ಈ ಎಲ್ಲಾ ದೃಷ್ಟಿಕೋನದಿಂದ ನಾವು ಎಕ್ಸರ್ಸೈಸ್ ಅಂತಕ್ಕಂಥದ್ದನ್ನ ಮಾಡ್ಬೇಕು. ನೋಡ್ರಿ, ನಮ್ಮ ಆರೋಗ್ಯ ಒಳ್ಳೆಯದಿದ್ರೆ, ನಮ್ಮಲ್ಲಿ ಒಳ್ಳೆಯ ವಿಚಾರಗಳು ಸ್ಫುರಣ ಆಗ್ತಾ ಇದ್ರೆ, ನಮ್ಮ ಒಂದು ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಳ್ಳಾರ್ದೇನೆ ನಾವು ಯಾವಾಗ್ಲೂ ಕೂಲ್ ಮೈಂಡೆಡ್ ಇರ್ತಾ ಇದ್ರೆ, ಇದೆಲ್ಲವೂ ಪರ್ಸನಾಲಿಟಿ ಡೆವಲಪ್ಮೆಂಟ್ ಒಂದು ಭಾಗವೇ ಅಲ್ವೇ, ನಮ್ಮ ವ್ಯಕ್ತಿತ್ವದ ಒಂದು ಭಾಗವೇ ಅಲ್ವೇ. ಅದಕ್ಕಾಗಿನೇ ಒಂದು ಸಮಗ್ರ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕಾಗಿ ನಾವು ಸರಿಯಾದ ರೀತಿಯಲ್ಲಿ ಪ್ರತಿನಿತ್ಯ ಕ್ರಮಬದ್ಧವಾಗಿ ವ್ಯಾಯಾಮವನ್ನು ಕೂಡ ರೂಢಿಸಿಕೊಳ್ಳೋದು ಬಹಳ ಮಹತ್ವದಿದೆ. ಇಂದಿನ ವಿದ್ಯಾರ್ಥಿಗಳು, ಅದು ವಿಶೇಷವಾಗಿ ವಿಜ್ಞಾನದ ವಿದ್ಯಾರ್ಥಿಗಳು, ಬರೀ ನೀಟ್ ಮತ್ತು CET ಕೋಚಿಂಗ್
ಅಥವಾ ಬರೀ ಅಭ್ಯಾಸ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಅಭ್ಯಾಸ 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 ಅಂತ ಹೇಳಿ ಒಟ್ಟಿಗೆ ವ್ಯಾಯಾಮ ಅಂತಕ್ಕಂಥದ್ದನ್ನೇ ಮರೆತು ಬಿಟ್ಟಿದ್ದಾರೆ. ಅವ್ರಿಗೆ ಕನಿಷ್ಠ ಇಲ್ಲಿ ವ್ಯಾಯಾಮ ಮಾಡೋದ್ರಿಂದ ವೇಳೆ ಏನು ಹಾಳಾಗೋದಿಲ್ಲ, ವ್ಯಾಯಾಮ ಮಾಡೋದ್ರಿಂದ ಅದು ನಮ್ಗೆ ಪೂರಕನೇ ಆಗಿದೆ, ನಮ್ಮ ಅಭ್ಯಾಸ ಮಾಡ್ಲಿಕ್ಕೆ ಅದು ಪೂರಕ ಆಗಿದೆ. ಅದಕ್ಕಾಗಿ ತಾವು ಒಂದು ಅಭ್ಯಾಸ ಮಾಡ್ತೀರಿ, ಒಂದು ಯಾವ್ದಾದ್ರು ಒಂದು ಏನು ವಿಷಯವನ್ನ ಅಭ್ಯಾಸ ಮಾಡ್ತೀರಿ 1 ಗಂಟೆ, ಆಮೇಲೆ ಒಂದು 10 ನಿಮಿಷ ಒಂದು ಮಿನಿಮಮ್ ಎಕ್ಸರ್ಸೈಸ್ ಮಾಡಿ, ಮತ್ತೆ 1 ಗಂಟೆ ಅಭ್ಯಾಸ ಮಾಡಿ, ಮತ್ತೆ ಒಂದು 10 ನಿಮಿಷ ಎಕ್ಸರ್ಸೈಸ್ ಮಾಡಿ, ಮತ್ತೆ 1 ಗಂಟೆ ಅಭ್ಯಾಸ ಮಾಡಿ. ಈ ರೀತಿ ಮಾಡೋದ್ರಿಂದ ಯು ವಿಲ್ ಆಲ್ಸೋ ಗೆಟ್ ದಿ ಇಂಟ್ರೆಸ್ಟ್ ಇನ್ ದ ಸ್ಟಡೀಸ್ ಆಲ್ಸೋ. ಕಂಟಿನ್ಯೂಸ್ಲಿ ಅಭ್ಯಾಸ ಮಾಡೋದ್ರಿಂದ ಬೋರ್ಡಮ್ ಬರುತ್ತೆ. ಅದಕ್ಕಾಗಿ ಈ ವ್ಯಾಯಾಮ ಅಂತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಯುವಕ ಯುವತಿಯರು ಕಂಪಲ್ಸರಿಯಾಗಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇಲ್ಲದೆ ಇದ್ರೆ ಈ ಒಂದು ಪ್ಯಾಟರ್ನ್ ಆಫ್ ಡಿಸೀಸಸ್ ನಾವು ಇವತ್ತಿನ ದಿನ ನೋಡ್ತೀವಲ್ಲ, ಮೊಳಕಾಲ್ ನೋವು ಅಥವಾ ಬೆನ್ನು ನೋವು, ಕುತ್ತಿಗೆ ನೋವು, ಇವೆಲ್ಲವೂ ಯಾಕೆಂದ್ರೆ, ಅಥವಾ ಅರ್ಥರೈಟಿಸ್, ಇವೆಲ್ಲ ಯಾಕೆ ಬರ್ತಾ ಇದಾವೆ ಅಂದ್ರೆ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್. ವ್ಯಾಯಾಮ ರಹಿತ ಲೈಫ್ ಸ್ಟೈಲ್ ದಿಂದ ಇವೆಲ್ಲ ಬರ್ತಾ ಇದೇವೆ ಅನ್ನೋದ್ರಿಂದ ಇವುಗಳನ್ನ ಮುಂಚೆನೆ ನಾವು ಗಮನಕ್ಕೆ ತೆಗೆದುಕೊಂಡು ನಾವು ಸರಿಯಾದ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ಏಕೆಂದ್ರೆ ಸ್ನೇಹಿತರೆ, ನೀವು ಸಾಕಷ್ಟು ವಿದ್ಯಾವಂತರಾಗಿ ದೊಡ್ಡ ದೊಡ್ಡ ಉದ್ಯೋಗಗಳನ್ನ ಮಾಡಿ ಸಾಕಷ್ಟು ದುಡ್ಡನ್ನ ಗಳಿಸಬಹುದು. ಆದ್ರೆ ಗಳಿಸಿದ ದುಡ್ಡನ್ನು ಬರೀ ಬ್ಯಾಂಕಿನಲ್ಲಿ ಇಡ್ಲಿಕ್ಕೆ ಮಾತ್ರ ಅದು ಉಪಯೋಗ ಆದ್ರೆ ಆ ಹಣದಿಂದ ಏನು ಉಪಯೋಗ ಇಲ್ಲ. ನೀವು ಜಗತ್ತನ್ನು ಸುತ್ತಾಡಿ ನೋಡ್ಲಿಕ್ಕೆ, ಆಮೇಲೆ ಹೊಸ ಹೊಸ ವಿಷಯಗಳನ್ನ ಅರಿಲಿಕ್ಕೆ, ರುಚಿಕಟ್ಟಾದದ್ದನ್ನೆಲ್ಲ ತಿನ್ಲಿಕ್ಕೆ, ಉಣ್ಲಿಕ್ಕೆ, ಅನುಭವಿಸ್ಲಿಕ್ಕೆ, ಜೀವನವನ್ನ ಅನುಭವಿಸ್ಲಿಕ್ಕೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಆ ಆರೋಗ್ಯ ಉತ್ತಮವಾಗಿರ್ಬೇಕಾದ್ರೆ ಅದಕ್ಕೆ ಪೂರಕವಾಗಿ ವ್ಯಾಯಾಮವನ್ನ ಮಾಡ್ಲೇಬೇಕು. ಆ ಒಂದನ್ನ ಹವ್ಯಾಸವನ್ನ ತಾವೆಲ್ಲರೂ ರೂಢಿಸ್ಕೊಳ್ರಿ ಅಂತ ಹೇಳ್ತಾ, ಇನ್ನು ಕೊನೆಯ 2 ಮಾತುಗಳು ಏನಪ್ಪಾ ಅಂದ್ರೆ, ಒಂದು ಕ್ಲೀನ್ಲಿನೆಸ್, ಇನ್ನೊಂದು ವರಿಲೆಸ್ನೆಸ್. ಇವು ಕೂಡ ನಮ್ಮ ಒಂದು ಭೌತಿಕ ಸಾಮರ್ಥ್ಯವನ್ನ ಹೆಚ್ಚು ಮಾಡ್ಲಿಕ್ಕೆ ಅನುಕೂಲಕಾರಿಯಾಗಿದೆ. ಹೇಗೆ ಕ್ಲೀನ್ಲಿನೆಸ್ ಯಾವ ರೀತಿ ಅಂದ್ರೆ, ನಾವು ಶರೀರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ವಿ ವಿಲ್ ಸ್ಟೇ ಅವೇ ಫ್ರಮ್ ದ ಡಿಸೀಸಸ್. ಈಗ ಕರೋನಾದ ಸಂದರ್ಭದಲ್ಲಿ ಸ್ವಚ್ಛತೆ ಅರಿವು ಪ್ರತಿಯೊಬ್ಬರಿಗೆ ಬಂದಿದೆ. ಬರೀ ಎಲ್ಲರೂ ಕೈಯನ್ನ ತೊಳೆದು ಇಲ್ಲದೆ ಇದ್ರೆ, ಆ ಕೈಯನ್ನ ತೊಳೆದೇ ಇದ್ರೆ ವೈರಸ್ ಮುಖಾಂತರನು ಅಥವಾ ಬ್ಯಾಕ್ಟೀರಿಯಾ ಮುಖಾಂತರನು ನಮ್ಮ ಶರೀರದಲ್ಲಿ ಅವು ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳು ಪ್ರವೇಶ ಮಾಡಿ ನಮ್ಮ ಶರೀರವನ್ನು ಶಿಥಿಲ ಮಾಡ್ಲಿಕ್ಕೆ ಅವಕಾಶಗಳು ಉಂಟು. ಈ ಒಂದು ಅಷ್ಟು ಒಂದು ಸೂಕ್ಷ್ಮ ಒಂದು ಪರಿಸ್ಥಿತಿಗೆ ನಾವು ಮುಟ್ಟಿದ್ದೀವಿ. ಇದು ನಮ್ಮ ನಾಗರಿಕ ಸಮಾಜದ ಒಂದು ದುರಂತನೇ. ಯಾಕೆಂದ್ರೆ ನಾವು ಎಲ್ಲನೂ ಕೂಡ ಬಹಳ ಸಾಫಿಸ್ಟಿಕೇಟೆಡ್ ಆಗಿ, ಪ್ರತಿ ಫಿಲ್ಟರ್ಡ್ ನೀರನ್ನೇ ಕಂಟಿನ್ಯೂಸ್ ಆಗಿ ಕುಡಿದು, ಅಥವಾ ಪ್ರತಿಯೊಂದು ನಮ್ಮ ಆಹಾರ ಪದ್ಧತಿ ಇರಬಹುದು, ಅಥವಾ ನಾವು ಸೇವಿಸ್ತಕ್ಕಂತ ಅಶುದ್ಧ ವಾಯು ಇರಬಹುದು, ಇವೆಲ್ಲವುಗಳಿಂದಾಗಿ ಆಗಿದೆ ಅಂದ್ರೆ ನಮ್ಮ ಪ್ರೆಷರು ಎಕ್ಸರ್ಟ್ ಆಗ್ತಾ ಇಲ್ಲ, ನಮ್ಮ ಸಂಬಂಧಗಳಲ್ಲಿ ತೊಂದರೆ ಇದೆ. ಇವೆಲ್ಲಾ ದೃಷ್ಟಿಕೋನದಿಂದ ಏನಾಗುತ್ತೆ, ನಮ್ಮ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮನೇ ಬೀರ್ತಾ ಇರೋದ್ರಿಂದ ನಾವು ಈ ಕ್ಲೀನ್ಲಿನೆಸ್ ಅನ್ನ, ಸ್ವಚ್ಛತೆಯನ್ನ, ಸ್ವಚ್ಛವಾದಂತ ಬಟ್ಟೆಗಳನ್ನ ಧರಿಸೋದು. ಇವತ್ತಿನ ಕಾಲೇಜ್ ಯುವಕರಲ್ಲಿ, ಅದು ವಿಶೇಷವಾಗಿ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ಯುವಕರಲ್ಲಿ ನಾವು ನೋಡ್ತೀವಿ. ಹಾಸ್ಟೆಲ್ ಯುವಕರು ಇದನ್ನ ಬಹಳಷ್ಟು ಗಮನಿಸ್ಬೇಕು. ಏನಂದ್ರೆ, ನಮಗಿಲ್ಲಿ ಯಾರು ಹೇಳೋರಿದ್ದಾರೆ, ತಂದೆ ಇಲ್ಲ, ತಾಯಿ ಇಲ್ಲ, ಎಲ್ಲರೂ ಮನೆಯಲ್ಲಿದ್ದಾರೆ, ನಾವು ಇಲ್ಲಿ ಸ್ನೇಹಿತರಷ್ಟೇ ಇದೀವಿ, ನಮ್ಗೆ ಹೇಗ್ ಬೇಕು ಹಾಗೆ ಇರ್ತೀವಿ ಅಂತ ಹೇಳಿ ಕೆಲವೊಮ್ಮೆ ಬಟ್ಟೆಗಳನ್ನ ಒಗೆದು ಹಾಕೊಳ್ಳಿಕ್ಕೆ ಆಲಸ್ಯತನ ತೋರಿಸಬಹುದು, ಅಥವಾ ಕೈ ತೊಳ್ಕೊಳ್ಳೋದಿರಬಹುದು, ಅಥವಾ ಸ್ನಾನ ಮಾಡೋದಿರಬಹುದು. ಇವೆಲ್ಲ ಸಾಕಷ್ಟು ನಾವು ಅಬ್ಸರ್ವ್ ಮಾಡಿದೀವಿ. ಯಾಕಂದ್ರೆ ನಾನು ಹಾಸ್ಟೆಲ್ ನಲ್ಲಿ ಇದ್ದು ಬಂದವನೇ, ನಮ್ಮಲ್ಲಿಯೂ ಕೂಡ ಸಾಕಷ್ಟು ಜನ ಹಾಸ್ಟೆಲ್ ನಲ್ಲಿ ಇದ್ದವ್ರು ನಾನು ನೋಡಿದ್ದೀನಿ ಅನ್ನೋದ್ರಿಂದ ಆ ಸ್ವಚ್ಛತೆಯ ಕಡೆಗೆ ತಾವೆಲ್ಲರೂ ಗಮನವನ್ನ ಕೊಡಬೇಕು. ಇನ್ನು ಸ್ವಚ್ಛತೆಯ ಕುರಿತಾಗಿ ಇನ್ನೊಂದು ಏನು ಯುವಕರಿಗೆ ಒಂದು ಪ್ರಾರ್ಥನೆ ಅಥವಾ ನಿವೇದನೆ ಅಂದ್ರೆ, ಈ ಒಂದು ಕೆಟ್ಟ ದುಶ್ಚಟ ಇದೆಯಲ್ಲ, ಗುಟ್ಕಾ ಅಂತಕ್ಕಂಥದ್ದು ತಿನ್ನೋದು. ಈ ಗುಟ್ಕಾ ಅನ್ನುವಂಥದ್ದನ್ನ ತಿಂದು 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 ಅವರು ಬಾಯನ್ನು ಹೊಲಸು ಮಾಡ್ಕೊಂಡಿರ್ತಾರೆ, ಮತ್ತೆ ತಾವು ಇರ್ತಕ್ಕಂಥ ಎಲ್ಲ ಏರಿಯಾವನ್ನ ಕೂಡ ಅವ್ರು ಹೊಲಸು ಮಾಡಿರ್ತಾರೆ. ಉಗುಳಿ 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 ಅದೆಲ್ಲಾ ಒಂದು ಕೆಂಪ ಪ್ರದೇಶ ಆಗಿಬಿಟ್ಟಿರುತ್ತೆ. ಇವತ್ತು ಆ ಉಗುಳುವಿಕೆಯಿಂದನೇ ಕರೋನಾ ಅಂತಕ್ಕಂಥದ್ದು ಎಷ್ಟು ವ್ಯಾಪಕವಾಗಿ ಹರಡಿದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತು. ಅದಕ್ಕಾಗಿ ದಯವಿಟ್ಟು ಯಾರು ದುಶ್ಚಟಗಳಿಗೆ ಬಲಿಯಾಗಬೇಡ್ರಿ. ದುಶ್ಚಟಗಳಿಂದಾಗಿ ಅಸ್ವಚ್ಛತೆ ಉಂಟಾಗ್ತದೆ, ಆ ಅಸ್ವಚ್ಛತೆಯಿಂದಾಗಿ ನಮ್ಮ ಆರೋಗ್ಯ ಅಂತಕ್ಕಂಥದ್ದು ಕೈ ಕೊಡ್ತದೆ. ಅದಕ್ಕಾಗಿ ದಯವಿಟ್ಟು ಯಾರು ದುಶ್ಚಟಗಳಿಗೆ ದಾಸರಾಗಬೇಡ್ರಿ ಅಂತ ಹೇಳ್ತಾ
ಇನ್ನು ಕೊನೆಯದಾಗಿ ವರಿಲೆಸ್ನೆಸ್ ಅಂದ್ರೆ ಚಿಂತಾರಾಹಿತ್ಯತೆ. ಆ ಚಿಂತೆ ಮತ್ತು ಚಿತೆಗೆ ಒಂದೇ ಶಬ್ದ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ, ಒಂದೇ ಅಕ್ಷರ, ಅದು ಏನು ಒಂದು ನಡುವಿನ ಸೊನ್ನೆ. ಚಿಂತೆ ಎಲ್ಲಿವರೆಗೂ ನಮ್ಮನ್ನು ಬಿಡೋದಿಲ್ಲ ಅಂದ್ರೆ ಚಿತೆಗೆ ಒಯ್ಯುವವರೆಗೂ ನಮ್ಮನ್ನು ಬಿಡೋದಿಲ್ಲ. ಅದಕ್ಕಾಗಿ ಚಿಂತೆ ಅಂತಕ್ಕಂಥದ್ದನ್ನ ಮಾಡಬಾರ್ದು. ಚಿಂತೆ ಮಾಡಬಾರ್ದು ಅಂದ್ರೆ ಅದರ ಅರ್ಥ ಏನು? ಬೇಜವಾಬ್ದಾರಿಯಿಂದ ನಾವು ಜೀವಿಸ್ಬೇಕಾ? ಅಲ್ಲ, ಬೇಜವಾಬ್ದಾರಿನೇ ಬೇರೆ, ಚಿಂತಾರಾಹಿತ್ಯತೆವೇ ಬೇರೆ. ಚಿಂತೆ ಯಾಕೆ ಉಂಟಾಗುತ್ತೆ ಅಂದ್ರೆ, ಚಿಂತೆಯ ಎಷ್ಟು ಪ್ರಕಾರಗಳಿದಾವೆ? ನಮಗೆ ಹಣಕಾಸಿನ ಚಿಂತೆ ಇರಬಹುದು, ನಮ್ಮ ಆರೋಗ್ಯದ ಚಿಂತೆ ಇರಬಹುದು, ನಮ್ಮ ಸಂಬಂಧಗಳ ಚಿಂತೆ ಇರಬಹುದು, ಅಥವಾ ಮತ್ತೆ ವಿದ್ಯಾಭ್ಯಾಸದ ಚಿಂತೆ ಇರಬಹುದು. ಇವೆಲ್ಲಾ ಚಿಂತೆಗಳು ಯಾಕೆ ಉಂಟಾಗ್ತಾವಂದ್ರ ನಾವು ವ್ಯವಸ್ಥಿತವಾದಂತ ಒಂದು ಜೀವನ ಶೈಲಿಯನ್ನ ರೂಢಿಸಿಕೊಂಡಿಲ್ಲ, ಅಳವಡಿಸಿಕೊಂಡಿಲ್ಲ ಅನ್ನೋದ್ರಿಂದ ಚಿಂತೆ ಅಂತಕ್ಕಂಥದ್ದು ಉಂಟಾಗುತ್ತೆ. ನನಗೆ ಯಾಕೆ ಹಣಕಾಸಿನ ಚಿಂತೆ ಆಗುತ್ತೆ ಅಂದ್ರೆ ನಾನು ಹಣವನ್ನ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ. ನನ್ನ ಖರ್ಚು ಎಷ್ಟಿದೆ, ನನ್ನ ಒಂದು ಉತ್ಪನ್ನ ಎಷ್ಟಿದೆ. ನಾವೆಲ್ಲ ಮೊದಲು ನಮ್ಮ ಹಿರಿಯರು ಹೇಳತಕ್ಕಂತ ಮಾತು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿ ನಮಗೆ ಕಲಿಸಿಕೊಟ್ಟಂತ ಒಂದು ಮಾತು. ಹೀಗಾಗಿ ಅವರಿಗೆ ಚಿಂತಾರಾಹಿತ್ಯತೆ ಇತ್ತು. ಆದ್ರೆ ಹಿಂದೇನಿದೆ? ವಿ ಆರ್ ಇನ್ ದ ಏಜ್ ಆಫ್ ಕ್ರೆಡಿಟ್ ಕಾರ್ಡ್ಸ್. ನೋಡಪ್ಪ, ನೀನು ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು, ಮೊದಲು ಸಾಲ ಮಾಡು, ಸಾಲ ಮಾಡಿ ಮನೆ ಕಟ್ಟಿಸು, ಸಾಲ ಮಾಡಿ ವಸ್ತುಗಳನ್ನ ತಗೋ, ಸಾಲ ಮಾಡಿ ಆಸ್ತಿ ಮಾಡು, ಸಾಲ ಮಾಡು ಅಂತ ಹೇಳಿ ಕ್ರೆಡಿಟ್ ಕಾರ್ಡ್ ಯುಗದಲ್ಲಿ ನಾವೇನಿದೀವಲ್ಲ, ಈ ಕ್ರೆಡಿಟ್ ಕಾರ್ಡ್ಗಳ ಯುಗದಿಂದಾಗಿ ನಾವೆಲ್ಲರೂ ಚಿಂತೆಗೆ ಈಡಾಗಿದ್ದೀವಿ. ಒಂದು ಮನೆ ತಗೊಳ್ತೀವಿ, 20 ವರ್ಷ 30 ವರ್ಷಗಳವರೆಗೆ ಆ ಮನೆಯ ಸಾಲವನ್ನ ತೀರಿಸ್ತಾ ಹೋಗ್ತೀವಿ. ಇದು ನಿಜವಾಗಿಯೂ ಏನಾಗುತ್ತೆ ಅಂದ್ರೆ, ಇನ್ನು ಬದಲಾಗ್ತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ಇದೀವಿ ನಾವು. ಸಾಕಷ್ಟು ದ ವರ್ಲ್ಡ್ ಈಸ್ ಚೇಂಜಿಂಗ್ ಡ್ರಾಸ್ಟಿಕಲಿ. ಅಷ್ಟು ಫಾಸ್ಟ್ ಆಗಿ ಚೇಂಜ್ ಆಗ್ತಕ್ಕಂಥ ಜಗತ್ತಿನಲ್ಲಿ ನಮ್ಮ ಇನ್ಕಮ್ ಅಂತಕ್ಕಂಥದ್ದು ಕೆಲವೊಮ್ಮೆ ನಿಯಮಿತವಾಗಿ ಇರುತ್ತೆ, ಕೆಲವೊಮ್ಮೆ ಇರೋದಿಲ್ಲ. ಸೊ ಯಾವಾಗ ನಮ್ಮ ಇನ್ಕಮ್ ನಿಯಮಿತವಾಗಿ ಇರುವುದಿಲ್ವೋ, ಇಟ್ ಈಸ್ ನಾಟ್ ಇನ್ ಅ ಪ್ರಾಪರ್ ವೇ ಆರ್ ಇನ್ ಅ ಪರ್ಫೆಕ್ಟ್ ಸ್ಟ್ರೀಮ್, ಒಂದು ನಿಶ್ಚಿತ ಒಂದು ಆದಾಯ ಅಂತಕ್ಕಂಥದ್ದು ಇರುವುದಿಲ್ವೋ, ಆವಾಗ ನಾವು ಮಾಡಿದಂತ ಸಾಲ ನಮಗೆ ಭಾರವಾಗಿ ನಮಗೆ ಚಿಂತೆಯನ್ನು ಉಂಟು ಮಾಡುತ್ತೆ. ಆದ್ದರಿಂದ ನಾವು ಸರಿಯಾಗಿ ಹಣಕಾಸಿನ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಹೇಳಿ ನಮಗೆ ಚಿಂತೆ ಉಂಟಾಗುತ್ತೆ. ಎರಡನೇದಾಗಿ ನಮಗೆ ಚಿಂತೆ ಯಾವುದರಿಂದ ಉಂಟಾಗುತ್ತೆ? ನಮ್ಮ ವಿದ್ಯಾಭ್ಯಾಸದ ಸಂಬಂಧವಾಗಿ ನಮಗೆ ಚಿಂತೆ ಉಂಟಾಗುತ್ತೆ. ಏನು? ಎಕ್ಸಾಮ್ ಬಂತು, ಸಮೀಪ್ ಬಂತು, ಹೆಂಗ್ ಮಾಡ್ಲಿ, ಏನ್ ಮಾಡ್ಲಿ? ನಮ್ ತಂದೆ ತಾಯಿ ಇಷ್ಟೆಲ್ಲ ಖರ್ಚು ಮಾಡಿ ನನ್ ಕಲಿಸ್ತಾ ಇದಾರೆ, ನಾನು ಅಭ್ಯಾಸ ಮಾಡದೇ ಇದ್ರೆ ಹೆಂಗ? ನನಗ್ ಮಾರ್ಕ್ಸ್ ಕಡಿಮೆ ಬಿದ್ದು ಅಂದ್ರೆ ಹೆಂಗ? ನನಗ್ ನಾಳೆ ನೌಕರಿ ಸಿಗದೇ ಇದ್ರೆ ಹೆಂಗ? ಹಿಂಗ ಏನೇನೋ ಪ್ರತಿಯೊಬ್ಬ ವಿದ್ಯಾರ್ಥಿ ಚಿಂತೆ ಮಾಡ್ತಾ ಇರ್ತಾನೆ. ಯಾಕೆ ಈ ಚಿಂತೆ? ನಾವು ಮೊದಲ ದಿನದಿಂದಲೇ ಸರಿಯಾಗಿ ಅಭ್ಯಾಸವನ್ನ ಮಾಡೋದನ್ನ ರೂಢಿಸ್ಕೊಂಡ್ರೆ, ಪ್ರತಿದಿನದ ಆಯಾ ಅಭ್ಯಾಸವನ್ನ ಅಂದಂದೇ ಮಾಡ್ತಾ ಹೋದ್ರೆ ಚಿಂತೆಗೆ ಅಲ್ಲಿ ಕಾರಣವೇ ಇಲ್ವಲ್ಲ. ಆಮೇಲೆ ಸಂಬಂಧಗಳ ಚಿಂತೆ. ಸಂಬಂಧಗಳ ಚಿಂತೆ ಅಂದ್ರೆ ಏನು? ಮ್ಯಾನ್ ಇಸ್ ಅ ಸೋಷಿಯಲ್ ಎನಿಮಲ್. ನಮಗೆ ಇಲ್ಲಿ ಸಮಾಜದಲ್ಲಿ ನಮ್ಮ ತಂದೆ ತಾಯಿ, ಬಂಧು ಬಳಗ, ಸಹೋದರ ಸಹೋದರಿಯರು, ಸ್ನೇಹಿತರು ಎಲ್ಲರೂ ಇದ್ದಾರೆ, ನೆರೆಹೊರೆಯವರು ಇದ್ದಾರೆ. ಇವರೆಲ್ಲರ ಜೊತೆ ನಾವು ಸಂಬಂಧಗಳನ್ನ ಹೊಂದಿರ್ತೀವಿ. ಈ ಸಂಬಂಧಗಳಿಂದ ಯಾವ ರೀತಿ ಚಿಂತೆ ಉಂಟಾಗುತ್ತದೆ ಅಂದ್ರೆ, ನಾವು ಸಂಬಂಧಗಳಲ್ಲಿ ಸ್ಪಷ್ಟತೆಯನ್ನ ಇಟ್ಟಿರೋದಿಲ್ಲ. ನಾವು ಬಹಳಷ್ಟು ಸಾರಿ ದಾಕ್ಷಿಣ್ಯಪರರಾಗಿರ್ತೀವಿ, ಮುಲಾಜಿಗೆ ಬೀಳ್ತೀವಿ. ಅವ್ರೇನ್ ತಿಳ್ಕೊತಾರೋ, ಇವ್ರೇನ್ ತಿಳ್ಕೊತಾರೋ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿನೇ ಕೊರಗ್ತಾ ಇರ್ತೀವಿ. ಇದು ಕೂಡ ನಮ್ಮ ಚಿಂತೆಗೆ ಕಾರಣ ಆಗುತ್ತೆ. ಅಥವಾ ಕೆಲವೊಮ್ಮೆ ಬಹಳ ಎಕ್ಸಾಗ್ರೇಟ್ ಆಗಿ ಅಥವಾ ಬಹಳ ಓಪನ್ ಅಪ್ ಆಗಿ ಇನ್ನೊಬ್ಬರ ಮನಸ್ಸಿಗೆ ಏನ್ ಅನ್ಸುತ್ತೋ ಇಲ್ವೋ ಅಂತ ಕೂಡ ವಿವೇಚನೆ ಇರ್ಲಾರ್ದೆ ಮಾತನಾಡಿಯೂ ಕೂಡ ಬಿಡ್ತೀವಿ, ಸಂಬಂಧಗಳನ್ನ ಹಾಳು ಮಾಡ್ಕೋತೀವಿ. ಅಲ್ಲಿಯೂ ಕೂಡ ಅದು ಕೂಡ ಚಿಂತೆಗೆ ಕಾರಣ ಆಗುತ್ತೆ. ಆದ್ದರಿಂದ ನಮ್ಮ ಮಾತು, ನಡೆ, ನುಡಿ ಅಂತಕ್ಕಂಥದ್ದು ಸರಿಯಾಗಿದ್ರೆ ಸಂಬಂಧಗಳಲ್ಲಿಯೂ ಕೂಡ ಚಿಂತೆ ಅಂತಕ್ಕಂಥದ್ದು ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಎಲ್ಲಾ ದೃಷ್ಟಿಕೋನದಿಂದ ನಮ್ಮ ಚಿಂತೆಯ ಮೂಲ ಕಾರಣ ಯಾವಪ್ಪ ಅಂದ್ರ, ನಾವು ವ್ಯವಸ್ಥಿತವಾಗಿ ನಮ್ಮ ಜೀವನವನ್ನ ನಡೆಸ್ತಾ ಇಲ್ಲ ಅನ್ನೋದನ್ನೇ ನಮ್ಮ ಚಿಂತೆಗೆ ಕಾರಣ. ನಮ್ಮ ಜೀವನವನ್ನು ವ್ಯವಸ್ಥಿತವಾಗಿ ನಡೆಸಿದ್ರೆ ಚಿಂತೆಗೆ ಯಾವುದೇ ಕಾರಣ ಇರೋದಿಲ್ಲ. ಆದ್ದರಿಂದ ಚಿಂತಾರಾಹಿತ್ಯತೆ ಅಂದ್ರೆ ಬೇಜವಾಬ್ದಾರಿತನ ಅಲ್ಲ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಡ್ರಿ. ನಮ್ಮ ಜೀವನದ ಜವಾಬ್ದಾರಿ ನಮ್ಮದಿದೆ. ಆ ಜೀವನವನ್ನ ಎಷ್ಟು ಸುಂದರವಾಗಿ ರೂಪಿಸಿಕೊಳ್ಳೋದಕ್ಕೆ ನಾವು ವಿಚಾರವನ್ನ ಮಾಡಬೇಕು, ಸರಿಯಾದ ಕ್ರಮದಲ್ಲಿ ವಿಚಾರ ಮಾಡಬೇಕು. ಹಿರಿಯರ ಅನುಭವದ ನುಡಿಗಳನ್ನ ಕೇಳಬೇಕು, ಅಥವಾ ಪುಸ್ತಕಗಳಿಂದ ನಮಗೆ ಒಳ್ಳೆಯ ವಿಚಾರಗಳು ದೊರೀತಾ ಇರ್ತಾವ. ಅನೇಕ ಮಹಾನುಭಾವರ ಜೀವನದಿಂದ ನಮಗೆ ಸಂದೇಶಗಳು ದೊರಕ್ತಾವ. ಅವುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು
ಒಂದು ಸುಂದರವಾದಂತ ಜೀವನವನ್ನ ರೂಪಿಸ್ಕೊಂಡಿವಂದ್ರೆ ಚಿಂತೆಗೆ ಅಲ್ಲಿ ಅವಕಾಶ ಇರುವುದಿಲ್ಲ. ಆನಂದವೇ ಆನಂದ ಇರುತ್ತೆ. ಯಾವ ವ್ಯಕ್ತಿ ಆನಂದದಿಂದ ಇರ್ತಾನೋ ಅವನ ಆರೋಗ್ಯಕ್ಕೆ ಕೊರತೆ ಏನಿದೆ? ಆದ್ದರಿಂದ ಸ್ನೇಹಿತರೆ, ಕೊನೆಯ ಮಾತನ್ನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇಡೀ ಒಂದು ಸಮಗ್ರ ವ್ಯಕ್ತಿತ್ವ ಚಿತ್ರಣದಲ್ಲಿ ಅಥವಾ ಸಮಗ್ರ ವ್ಯಕ್ತಿತ್ವ ರೂಪುಗೊಳ್ಳುವುದರಲ್ಲಿ ನಾವು 4 ವಿಷಯಗಳನ್ನ ನೋಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೆಯದಾಗಿ ಫಿಸಿಕಲ್ ಸ್ಟ್ರೆಂತ್, ಭೌತಿಕ ಸಾಮರ್ಥ್ಯವನ್ನ ನೋಡ್ತಾ ಇದ್ದೀವಿ. ಆ ಭೌತಿಕ ಸಾಮರ್ಥ್ಯದಲ್ಲಿ 4 ವಿಷಯಗಳನ್ನ ನಾವು ಚರ್ಚೆ ಮಾಡಿದೀವಿ, ಚಿಂತನೆ ಮಾಡಿದೀವಿ. ಒಂದು ಆಹಾರದ ಕ್ರಮ, ಇನ್ನೊಂದು ವ್ಯಾಯಾಮ, ಮೂರನೇದು ಸ್ವಚ್ಛತೆ ಮತ್ತು 4ನೇದು ಆನಂದದಾಯಕ ಜೀವನ ಅಥವಾ ಚಿಂತಾರಹಿತ ಜೀವನ ಅಥವಾ ಜವಾಬ್ದಾರಿಯುತ ಜೀವನ. ನೀವ್ ಏನಾದ್ರೂ ಕರೀರಿ, ಇವೆಲ್ಲವನ್ನ ರೂಢಿಸ್ಕೊಂಡ್ರೆ ನಮ್ಮ ಆರೋಗ್ಯ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿರುತ್ತೆ, ನಮ್ಮ ಭೌತಿಕ ಸಾಮರ್ಥ್ಯ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿರುತ್ತೆ. ಆದ್ದರಿಂದ ಅಂತ ಒಂದು ಸದೃಢ ಶರೀರವನ್ನ ಹೊಂದಿ ನಾವು ನಮ್ಮ ಆತ್ಮಹಿತವನ್ನು ಮಾಡ್ಕೊಳ್ಳೋಣ ಮತ್ತು ಲೋಕ ಕಲ್ಯಾಣಕ್ಕಾಗಿಯೂ ಶ್ರಮಿಸೋಣ ಅಂತ ಹೇಳ್ತಾ ಇಂದಿನ ಚಿಂತನೆಗೆ ಒಂದು ವಿರಾಮವನ್ನು ಹೇಳ್ತಾ ಇದ್ದೀನಿ. ಮತ್ತೆ ನಾಳೆ 2ನೇ ವಿಷಯ, ಸಮಗ್ರ ವ್ಯಕ್ತಿತ್ವ ರೂಪುಗೊಳ್ಳುವುದರಲ್ಲಿ 2ನೇ ಆಯಾಮ ಏನಿದೆ ಅಲ್ಲ, ನಮ್ಮ ಇಂಟೆಲೆಕ್ಚುಯಲ್ ಸ್ಟ್ರೆಂತ್, ಬೌದ್ಧಿಕ ಸಾಮರ್ಥ್ಯ, ಅದು ಯಾವ ರೀತಿ ರೂಪುಗೊಳ್ಳುತ್ತೆ ಅಂತಕ್ಕಂಥದ್ದನ್ನ ನಾಳೆ ನಾವು ಚಿಂತನೆಯನ್ನ ಮಾಡೋಣ ಅಂತ ಹೇಳ್ತಾ, ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ಯೋಗ್ಯ ವಿಚಾರಗಳು ನಿಮಗೆ ಅನಿಸಿದ್ರೆ ದಯವಿಟ್ಟು ಅದು ಯಾರಿಗೆ ಅವಶ್ಯಕತೆ ಇದೆಯೋ, ವಿಶೇಷವಾಗಿ ತಮ್ಮ ಮಕ್ಕಳಿಗೆ, ತಮ್ಮ ಸ್ನೇಹಿತರ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ, ಯುವಕ ಯುವತಿಯರಿಗೆ ಈ ವಿಷಯಗಳನ್ನ ಹಂಚಿ ಈ ವಿಡಿಯೋಗಳನ್ನ ನೀವು ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರಿಂದ ಅದು ಬಹಳಷ್ಟು ಜನರಿಗೆ ಮುಟ್ಲಿಕ್ಕೆ ಸಾಧ್ಯ ಇದೆ. ನಾವು ಜಗತ್ತಿಗೆ ಇದೊಂದು ಉಪಕಾರ ಮಾಡಬಹುದು. ಇದು ನಮ್ಮ ಕರ್ಮವನ್ನೇ ನಿರ್ಧಾರ ಮಾಡುತ್ತೆ. ನಾವು ಎಷ್ಟು ಜಗತ್ತಿಗೆ ಒಳ್ಳೆಯದನ್ನ ಕೊಡ್ತಾ ಹೋಗ್ತೀವೋ, ಎಷ್ಟು ಜಗತ್ತಿಗೆ ಒಳ್ಳೆಯದನ್ನ ಹಂಚ್ತಾ ಹೋಗ್ತೀವೋ, ಅಷ್ಟು ಒಳ್ಳೆಯದು ನಮಗೆ ವಿತ್ ಮಲ್ಟಿಪಲ್ ಇಫೆಕ್ಟ್ಸ್ ನಮ್ ಕಡೆ ಬರುತ್ತೆ. ಈ ಕರ್ಮ ಸಿದ್ಧಾಂತವನ್ನ ನಾವು ಅರಿತುಕೊಳ್ಳೋಣ, ಒಳ್ಳೆಯದನ್ನ ಬಹಳಷ್ಟು ಜನರಿಗೆ ಹಂಚೋಣ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕಾಗಿ, ನನ್ನ ಚಿಂತನೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.